ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ್ ಮಾತ ಮೋಕೆಳೆತ್ಕೊಂಡು ಹೊಸ ಕುರಲದ ಇನ್ನಿತ ಸುದ್ದಿಗೊಂಚಲು ಶುರು ಮಾತಂದುಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. 2ನೇ ವರ್ಷದ ನರಿಂಗಾನ ಕಂಬಳನ್ನು ಶನಿವಾರ ಬೊಕ್ಕ ಐತಾರ ಅಟನೆ ಮಾಡಿದ್ದು ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲು ಕಂಬಳನ ಉದಿಪನ ಮಲ್ತೇರು. ನರಿಂಗಾನ ಕಂಬಳ ಸಮಿತಿ ಮುತಾಲಿಕೆಡು ಕರಿವರ್ಷ ಶುರು ಮಲ್ತಿನ ನರಿಂಗಾನ ಕಂಬಳನ್ನು ಈ ವರ್ಷ ಶನಿವಾರ ಬೊಕ್ಕ ಐತಾರ ಅಟನೆ ಮಾಡಿದ್ದೇರು. ನಮ್ಮ ವೇದಿಕೆಗೆ ಅವರ ಜಾಯಮಾನವಿಲ್ಲ ಹಠವಾದ ಸಲವಾದ ನಮ್ಮ ಕಾರ್ಯಕ್ರಮಕ್ಕೆ ಶಾಸಕರ ಕನಸು ಈ ಒಂದು ನರಿಗಾನ ಕಂಬಳ ನರಿಗಾನ ಮುಖ್ಯವಾಗಿ ನರಿಗಾನ ಗ್ರಾಮಸ್ಥರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೀವಿ. ನಮ್ಮ ಈ ಕಂಬಳಕ್ಕೆ ಖ್ಯಾತ ಉದ್ಯಮಿಗಳು ರಮೇಶ್ ಅವರು ಬಂದಿದ್ದಾರೆ, ಶ್ರೀಶೆಟ್ಟರು ಬಂದಿದ್ದಾರೆ, ಉದ್ಯಮಿಗಳು ಮತ್ತು ಹೋರಾಟಗಾರರು. ನಂಬರ್ 78 ಆಂಧ್ರಮೂರು ಅಗತ್ಯ ಚಿಕಿತ್ಸೆ ಕೊಟ್ಟಾಗ ನಾವು ಸ್ವಯಂ ಕೊರಗಪ್ಪ ಬಂಗೇರನ್ನ ನವರದಲ್ಲಿ ವಿಭಾಗದ ಚಾನ್ಸಲರ್ ಲವಕರಡೆ ಹೊರತುಪಡ ಬಂಟ್ವಾಳ ಮನೆಯಲ್ಲ ಕೊರಗಪ್ಪ ಬಂಗೇರ ನಂಬರ್ 55 ಕೋಟಕುಂಜ ಶಿವಪ್ರಸಾದ್ ಕರ್ಣರ್ನ ನವದೆಹಲಿ ವಿಭಾಗದ ಚಾನ್ಸಲರ್ ಬಜೀರು ಖೇದಿಗೆ ಬಯಲು ಪಾನಿಲ ಪಾರಿಸರ್ನ ವಿಜಯನ ನಂಬರ್ನ ನವದೆಹಲಿ ವಿಭಾಗದ ಚಾನ್ಸಲರ್ ವಿಭಾಗದ ಚಾನ್ಸಲರ್ ಏರುಕೊಟ್ಟೆ ಮಾರು ದಾಮೋದರಾಚಾರ್ಯನ ನಾಮದಲ್ಲಿ ಚಾನ್ಸಲರ್ ಕಟ್ಟೆ ಯುವ ಸಹೋದರನ ನಾಮದಲ್ಲಿ ಚಾನ್ಸಲರ್ ನಂಬರ್ ಪಲ್ಲೆ ಮಾಡಬೇಕು ಸರಿ. ಹಲೋ ಇದು ಏನು ಲವಕರ್ತ ನಂಬರ್ 82 ಇತ್ತ ಬಿಟ್ಟೆ ಇತ್ತ ಪತ್ರ ಲವಕರ್ತ ಪತ್ರ ನಂಬರ್ 82 ಅಲ್ಲ ನಂದು ಇತ್ತ ಪತ್ರ ನಂಬರ್ 4 ಪೂರೈನ ಪರವಾದಿಯಾದ ಸ್ವಾಗತ ಬಂದದ್ದು ಅಂಚನೆ ಬೋಳಿಯಾದ ಶ್ರೀದಾಸ್ ಶೆಟ್ಟಿ ನಮ್ಮ ಈ ಸಭೆಗೆ ಬೈದರು. ನಂಬರ್ 75 ನಂಬರ್ 78 ಉಡುಪಿ ಬ್ರಹ್ಮಗಿರಿ ಪ್ರತಾಪ್ ಗಣನಾಥ ಹೆಗಡೆಯನ್ನ 2ನೇ ನಂಬರ್ ನಾಮದಲ್ಲಿ ಚಾನ್ಸಲು ನಂಬರ್ 80 ನಂಬರ್ 49
ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲು 2ನೇ ವರ್ಷದ ಕಂಬ್ಳನ ಉದಿಪನ ಮಲ್ತದು ತುಳುನಾಡದ ಸಾಂಸ್ಕೃತಿಕ ಕಲೆ ಕಂಬ್ಳ ಪೊರ್ಲುಡೆ ನಡಪಡು ಪಣದು ಆಶೀರ್ವಚನದ ಪಾತೆರ ಪಂಡೇರು ನಮ್ಮ ಸಂಸ್ಕೃತಿ ನಮ್ಮ ದೇವಸ್ಥಾನ ನಮ್ಮ ವಿಶ್ವಾಸ ಪೂರ ಒರಿಯಿಡಿ ನಾಂಡಾಯ್ಕೆ ಪ್ರಧಾನ ಕಾರಣ ನಮ್ಮ ಕೂಡುಕಟ್ಟಿ ಆ ಕೂಡುಕಟ್ಟಿಗೆ ವ್ಯವಸ್ಥೆ ಪರಸ್ಪರ ವಿಶ್ವಾಸ ಅವ್ರ ಇತ್ತಿನೇಟ ಎಂಕಲಂಜಿ ಸಂಸ್ಕೃತಿ ಬೇರ್ತು ಬರ್ತದೆ ಅಂಜನೆ ದುಂಬು ಕಂಬಳ ಅಂತ ಪಂಪುನ ಒಂದು ಕೃಷಿ ಚಟುವಟಿಕೆಗೆ ಸೀಮಿತ ಅಂಡ ಐನಲ್ಲಿ ಕಲೆ ಆದು ಐದೊಂದು ಶಕ್ತಿ ಯುಕ್ತಿನು ಜವನೆರೆಗಳ ಅಂಜಿ ಹಿರಿಯಗಳ ಐದು ತೂಪನಂಚಿನ பொருளுನು ಆ ಅಕಲ್ಪ ಕೊರ್ಪಣಂಚಿನ ಕಲೆ ಆ ಶಕ್ತಿ ಯುಕ್ತಿನ ಕೂನಾಗ ಅವು ಕಣ್ಣಿಜಿಂಜುನು ಬಂಜಿಜಿಂಜು ಇಂಚಿನ ಒಂದು ಪೊರ್ಲದ ಕಟ್ಟ ಒಂದು ಜಾಗೆಡ್ ಐಲ್ಲ ಒಂದು ವಿಸ್ತಾರವಾದ ಜಾಗೆನು ಐಕಿ ಬೊಡಿತಿನ ರೀತಿಗಳು ಆ ಕಣ್ಣು ಒಡಿಪಾಯರೆ ಐಕಿ ಬೊಡಿತಿನ ವ್ಯವಸ್ಥೆ ನಮ್ಮ ಶಾಸಕರು ಅರೆಗಳ ಅವರಿಗೆ ಧನ್ಯವಾದಗಳು ಅದನ್ನು ಬೊಡಿತಿನ ಸಂಪೂರ್ಣ ಸಹಕಾರ ಧನ್ಯವಾದ ಪನೊಂದು ಈ ಒಂದು ಕಜ್ಜ ಬಾರಿ ಪೊರ್ಲು ನಡಪಡು ಕರ್ನಾಟಕ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ಸ್ವತಃ ಕಂಬ್ಳ ಸಮಿತಿದ ಗೌರವಾಧ್ಯಕ್ಷರ ಆದಿತದ ಮಾತೆನಲ ಸಹಕಾರಡು ಎಡ್ಡ ವ್ಯವಸ್ಥೆಡು 2ನೇ ವರ್ಷದ ನರಿಂಗಾನ ಕಂಬ್ಳ ನಡತುಂದುಂಡು ಪಂಡದು ಎಡವೈಕೆರು ಪುತ್ತೂರು ಶಾಸಕರು ಅಶೋಕ್ ರೈ ಕಂಬ್ಳಗೂ ಶುಭ ಹಾರೈಸಿರು. ಕಂಬಳದವರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ವರ್ಷ 5 ಲಕ್ಷ ರೂಪಾಯಿ ಬರ್ತೀವಿ ಅನ್ನದಾತ ಪ್ರಸ್ತಾವನೆ ಹೋದಲು ಇದ್ದರ ಟೂರಿಸಂ ಮಿನಿಸ್ಟರ್ ಹಣ್ಣಗಳ ಪಾತ್ರವನ್ನು ಮತ್ತೆ ನಾನು ಒಂದು 10 ದಿನ ತೊಳೈ ಮಾತ ಕಂಬಳಗಳ 5 ಲಕ್ಷ ರೂಪಾಯಿ ಕೊಡ್ಪುಣ ವ್ಯವಸ್ಥೆ ಮಲ್ಪುವೆ ಮಲ್ಪುಣ ಟೂರಿಸಂ ಮಂತ್ರಿಯಿಂದ ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳು ಬರ್ತೇನೆ ಈಗೆಲ್ಲ ಕಂಬಳದೆಲ್ಲ ಉಲ್ಲೇಖ ಬರ್ತದೆ ಈ ಕಂಬಳಗಳ ಬಹುಶಃ ಸರ್ಕಾರದ 5 ಲಕ್ಷ ರೂಪಾಯಿ ತಿಕ್ಕು ನಾಗಬಂಡ ಖಾತಾದ ಉಲ್ಲೇಖ ಆದಿ ಪುನಃ ಕುರುಡಾಪುಡು ನಮ್ಮ ಸಭಾಧ್ಯಕ್ಷ ಇನ್ನೇ ಮಾತಾ ಕೊಡಿಲ್ಲ ಕಂಬಳ ಹಾಕುದು ಕಂಬಳಗೆ ಬೇರೆ ಬೇರೆ ರೀತಿಯ ಅಡಕು ತೊಡಕು ಇದೆಲ್ಲ ಇಲ್ಲಿ ಪೂರ ತೀರ್ತು ಬಂದು ನಿಂತು ಕಂಬಳ ನಿಂತುಕೊಂಡಂತ ವಿಚಾರ ಇದ್ದ ಕಂಬಳ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಒಂಜಿ ಕೃಷಿ ಬಾಂಧವ್ಯದ ಈ ಕಂಬಳದ ಒಟ್ಟು ನೀರುಳ್ಳಿ ನಕಲಿ ಮಂತ್ರದ ಮುಖ್ಯ ಮಾಧ್ಯಮ ಮಿತ್ರ ಇಲ್ಲ ಸಹಕಾರ ಕೊಡಲಾಗ ಇನ್ನು ಆತ ಎತ್ತರಕ್ಕೆ ಮಾಧ್ಯಮ ಮಿತ್ರ ಇಲ್ಲ. ಕಂಬ್ಳದ ಪ್ರಮುಖರು ಗುಣಪಾಲ್ ಕಡಂಬ ಎಸಿ ಬಂಡಾರಿ ಪ್ರಮೋದ್ ರೈ ಕಂಬ್ಳ ಸಮಿತಿಯ ಅಧ್ಯಕ್ಷರು ಪ್ರಶಾಂತ್ ಕಾಜವ ಮಿತ್ತಕೋಡಿ ಪರಿಸರದ ಹಿರಿಯರು ವೆಂಕಪ್ಪ ಕಾಜವ ಮಿತ್ತಕೋಡಿ ಪ್ರಸಾದ್ ರೈ ಕಲಿಮಾರ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು ಚಂದ್ರಹಾಸ್ ಕರ್ಕೇರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಮಮತಾ ಗಟ್ಟಿ ಕಂಬ್ಳ ಸಮಿತಿ ಪ್ರಮುಖರು ಚಂದ್ರಹಾಸ್ ಶೆಟ್ಟಿ ಮೋರ್ಲಾ ಮುರಳೀಧರ್ ಶೆಟ್ಟಿ ಮೋರ್ಲಾ ಗಿರೀಶ್ ಮೋರ್ಲಾ ಭರತ್ ರಾಜ್ ಶೆಟ್ಟಿ ಪಜೀರ್ ನವಾಜ್ ನರಿಂಗಾನ ಜಲೀಲ್ ಮೋಂಟುಗೋಡಿ ನಾಸಿರ್ ನಡ್ಪದವ್ ನಾರಾಯಣ್ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಈ ಪೊರ್ತೋಟುಗೆತ್ತರು. ಸುದ್ದಿಗೊಂಚಲ್ಗೂ ಸ್ವಾಗತ. ಶಾಮಿಯಾನ ಅರೇಂಜ್ಮೆಂಟ್ ಮಲ್ಲ ಪುದರ್ಪಡೆಯಿನ ಸೋಮೇಶ್ವರ ಉಚ್ಚಿಲದ ಯುಬಿ ರಹೀಮ್ರನ ಮಾಲಕತ್ವದ ಆರ್ಎನ್ ಕಲೆಕ್ಷನ್ ಮಾಮಲ್ಲ ಸರ್ವ ಸರಕು ಸಂಗ್ರಹದ ಮಾರಾಟ ಮಳಿಗೆ ಉಚ್ಚಿಲಟ್ಟು ಸ್ಥಳಾಂತರ ಆದ ದೇರ್ಲಕಟ್ಟದ ಹೃದಯ ಬಾಗಲು ಶನಿವಾರ ಉದಿಪನಾತಲು. ಶಾಮಿಯಾನ ಸ್ಟೇಜ್ ವ್ಯವಸ್ಥೆಡು ಯುಬಿ ರಹೀಂ ಮಲ್ಲಪುದರ್ ಇವೆರಡ ಮಾಲಕತ್ವದ ಆರ್ಎನ್ ಕಲೆಕ್ಷನ್ಸ್ ಸೋಮೇಶ್ವರ ಉಚ್ಚಿಲಡು ಕಾರ್ಯಾಚರಿಸೊಂದಿತ್ತುಂಡು ಇತ್ತೆ ಇದೇನು ದೇರಳಕಟ್ಟೆಗೆ ಸ್ಥಳಾಂತರ ಮಾಡಿದೆ. ದೇರಳಕಟ್ಟೆದ ಹೃದಯ ಭಾಗದ ಪಂಚಮಿ ಕಾಂಪ್ಲೆಕ್ಸ್ ಕಟ್ವಣಡು ಮಾತಾ ರೀತಿದ ಸರಕಲಿನ್ ಉಲಪಡೆಯಿನ ಆರ್ಎನ್ ಕಲೆಕ್ಷನ್ ಬೊಕ್ಕ ಮಾರ್ಕೆಟ್ನು ಶನಿವಾರ ಕಾಂಡೆ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ರಿಬ್ಬನ್ ಅರಲ್ಪಾದು ಉದಿಪನ ಮಲ್ತೆರು.
ಯುಬಿ ರಹಿಮೇರು ವ್ಯಾಪಾರಡು ಮಲ್ಲ ಅನುಭವ ಪಡೆಯಿನಾರು ಮಾತಾ ಧರ್ಮದ ಚನೊಕ್ಲಿನ ಪ್ರೀತಿ ವಿಶ್ವಾಸನ್ ಪಡೆಯಿನಾರು ಆರ್ಎನ್ ಕಲೆಕ್ಷನ್ ಮಾತಾ ರೀತಿದ ಸಾಮಗ್ರಿಲು ಒಂಜೇ ಕಡೆಟು ತಿಕ್ಕುನಿರ್ದಾತ್ರ ಜನಕ್ಲಿಗೂ ಇಂದು ಅನುಕೂಲ ಪಂಡದು ಎಡಬೇಕೆರು. ಅತ್ಯಂತ ಚಿರಪರಿಚಿತರು ಆ ಊರಿನಲ್ಲಿ. ಬಹುಶಃ ಇವತ್ತು UBM ರಹೀಮ್ನವ್ರು ಯಾಕೆ ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ, ಶ್ರಮಪಟ್ಟು ಆ ಒಂದು ಅತ್ಯಂತ ಪ್ರಾಮಾಣಿಕತನ ಕೆಲಸ ನಿರ್ವಹಿಸಿಕೊಂಡು ಆ ಕುಟುಂಬದ ಗೌರವ ಉಳಿಸಿಕೊಂಡು ಊರನ್ನು ಪ್ರೀತಿಸಿಕೊಂಡು ಯಾವ ರೀತಿ ಒಂದು ಯುವಕರಿಗೆಲ್ಲ ಒಂದು ವ್ಯಾಪಾರ ಮಾಡಿಕೊಂಡು ದೊಡ್ಡ ಜನ ಆಗ್ಬೋದಂತ ಏನಾದ್ರು ಇದ್ದರೆ ಉದಾಹರಣೆ ಇದ್ದರೆ ಅದು ಬಹುಶಃ UBM ರಹೀಮ್ ಅದರೊಂದು ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ವಿಶೇಷವಾದ ಕುಟುಂಬದ ವ್ಯಾಪಾರವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧಾಪೂರ್ವಕ ಮಾತ್ರ ಅತ್ಯಂತ ಕಠಿಣವಾದ ಒಂದು ಪರಿಶ್ರಮದಿಂದ ಎಲ್ಲರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಅವರು ಅತ್ಯುತ್ತಮವಾಗಿ ಆ ಒಂದು ಊರಲ್ಲಿ ಅವರ ಹೆಸರನ್ನು ಗಳಿಸಿದ್ದಾರೆ. ಅದರ ಜೊತೆಯಲ್ಲಿ ಅವರ ಮಕ್ಕಳಿಗೆ ಮತ್ತು ಮಗಳಿಗೆ ಬಹುಶಃ ಇವತ್ತು ಆ ಒಂದು ವ್ಯಾಪಾರ ಉಚ್ಚಿಲದಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ ಬಿಸ್ನೆಸ್ ಜಾಸ್ತಿ ಆಯಿತು, ಇನ್ನು ಜಾಗ ಕಡಿಮೆ ಅಂತ ಹೇಳಿದಾಗ ಅದು ದೊಡ್ಡ ಸ್ಥಳಕ್ಕೆ ಇವತ್ತು ವಿಸ್ತರಣೆ ಮಾಡುವಂಥ ಕನಸನ್ನು ಕೂಡ ಇವತ್ತು ಕಂಡಿದ್ದಾರೆ. ಅದಕ್ಕೆ ಊರವರಿಗೆ ಕೂಡ ಇದು ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಖಂಡಿತವಾಗಿ ಆಗ್ತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಿಜೆಪಿ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್ ಆರ್ಎನ್ ಕಲೆಕ್ಷನ್ಸ್ ಯಶಸ್ಸು ಪಡೆವಡು ಪಣದ ಹಾರೈಸಿದರು. ರಹೀಮ್ ಅವರು ಒಂದು ವ್ಯಾಪಾರ ಉದ್ದಿಮೆಯನ್ನು ನಡೆಸಿಕೊಂಡು ಆ ಉದ್ದಿಮೆಗೆ ಸೀಮಿತವಾಗಿ ಇರದೆ ಯಾರಾದರೂ ಕೂಡ ಒಂದು ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಾಗ ಅದಕ್ಕೆ ಯಾರತ್ರ ಮಾತಾಡಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಒಂದು ದೊಡ್ಡ ಹೃದಯ ಶ್ರೀಮಂತಿಕೆ ಇರುವಂಥ ಒಂದು ವ್ಯಕ್ತಿ ಅಂತ ಕೇಳಿದರೆ ರಹೀಮ್. ಭಾಳಷ್ಟು ವರ್ಷಗಳಿಂದ ನನಗೂ ಅವರಿಗೂ ಅವಿನಾಭಾವ ಸಂಬಂಧವಿದ್ದು ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಮಗೆ ಅತ್ಯಂತ ಪ್ರೀತಿಯಲ್ಲೇ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಇದೆ. ನಾನು ಸೋಮೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಬಹಳಷ್ಟು ಜನರಿಗೆ ಆ ಸಮಸ್ಯೆಯನ್ನು ಇದ್ದದನ್ನು ಪರಿಹರಿಸಲಿಕ್ಕೆ ಬಂದಾಗ ನಾನು ರಹೀಮ್ ಹತ್ರ ಒಂದು ಹೇಳಿದುಂಟು. ಕಣಚೂರು ಮೆಡಿಕಲ್ ಕಾಲೇಜ್ ಬೊಕ್ಕ ಸಂಶೋಧನಾ ಕೇಂದ್ರದ ಅಧ್ಯಕ್ಷರು ಹಾಜಿ ಡಾಕ್ಟರ್ UK ಮೋನು, ತನಪಾಡಿ ಫಲಾಹ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಹಾಜಿ UB ಮೊಹಮ್ಮದ್, ದೇಳಕಟ್ಟೆ ಬದ್ರಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಹಿಮಾನ್ ಶೇಟ್, ದೇಳಕಟ್ಟೆ ಏಷ್ಯನ್ ಹಾರ್ಡ್ವೇರ್ ಮಾಲಕರು ಹಾಜಿ ಅಹಮದ್ ಬಾವಾ, ಗ್ರೀನ್ ಗ್ರೌಂಡ್ ಮನಾರುಲ್ ಹುದಾ ಮಸ್ಜಿದ್ ಅಧ್ಯಕ್ಷರು ಜನಾಬ್ ಸಯೀದ್ ಆಲಿ, ಉಚ್ಚಿಲ 47 ಮಸೀದಿ ಅಧ್ಯಕ್ಷರು ಹಾಜಿ ಇಸ್ಮಾಯಿಲ್ ಕೊಪ್ಪಳ, ಸಿಎಂ ಗ್ರೂಪ್ ಮಾಲಕರು ಹಾಜಿ ಸಿಎಂ ಫಾರೂಕ್, ಕುಡ್ಲಾ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಜನಾಬ್ ಮೊಹಮ್ಮದ್ ಮೋನು, ಮುಂಬೈ ಉದ್ಯಮಿ ಹಾಜಿ ಮಜೀದ್ ಉಚ್ಚಿಲ, ಆಲ್ವಿನ್ ಡಿಸೋಜಾ ಪನ್ನೀರ್, ಮುಂಬೈ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಜನಾಬ್ ಅಬ್ದುಲ್ ಮಜೀದ್ ದುಲ್ದುಲೆ, ಮುಂಬೈದ ಜನಾಬ್ ನುಸ್ರತ್ ಮೊಹಮ್ಮದ್ ಅಲ್ ಕುರೇಶಿ, ಮಾಜಿ ಮೇಯರ್ ಜನಾಬ್ ಅಶ್ರಫ್ ಕೆಇ, ಸೋಮೇಶ್ವರ ಪುರಸಭೆ ಸದಸ್ಯರು ಜನಾಬ್ ಅಬ್ದುಲ್ ಸಲಾಂ ಉಚ್ಚಿಲ, ಸೋಮೇಶ್ವರ ಪೆರಿಬೈಲ್ ಮಸ್ಜಿದುಲ್ ಹುದಾ ಅಧ್ಯಕ್ಷರು ಹಾಜಿ ಅಬ್ಬಾಸ್ ಪೆರಿಬೈಲ್, ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರು ಜನಾಬ್ ಇಕ್ಬಾಲ್ ದೇರಳಕಟ್ಟೆ ಸಿಟಿ ವಾರ್ಡ್ ರಮ್ಲತ್ ರಹಿಮಾನ್, ಜನಾಬ್ ಮೊಹಮ್ಮದ್ ಪುಷ್ಟಿ ದೇರಳಕಟ್ಟೆ, ಉಚ್ಚಿಲ SKSSF ಅಧ್ಯಕ್ಷರು ಜನಾಬ್ ಹಿದಾಯತ್ ಮಾರಿಪಳ್ಳ, ಕಿನ್ಯಾರ್ ರೇಂಜ್ ಮದ್ರಸಾ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಜನಾಬ್ ಇಬ್ರಾಹಿಂ ಕೊಣಾಜೆ, ಸೋಮೇಶ್ವರ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಜನಾಬ್ ನಾಸಿರ್ ಉಚ್ಚಿಲ್, ಉಚ್ಚಿಲ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ದ ಜನಾಬ್ GI ಮೊಹಮ್ಮದ್ ಆಲಿ, ಕುಡ್ಲಾ ಕರಾವಳಿ ಟೆಂಟ್ ವರ್ಕ್ಸ್ ಮಾಲಕರು ಜನಾಬ್ ಅಬ್ದುಲ್ ರಶೀದ್ DM, ದೇಳಕಟ್ಟೆ ಬದ್ರಿಯಾ ಜುಮ್ಮಾ ಮಸೀದ್ ಗೌರವ ಅಧ್ಯಕ್ಷರು ಜನಾಬ್ ಅಬ್ದುಲ್ ಖಾದರ್, ದೇಳಕಟ್ಟೆ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರು ಹಾಜಿ ಅಬೂಬಕರ್ ನಾಟಕಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿರು. ಅಬ್ದುಲ್ ಅಜೀಜ್ ಸಭೆ ನೆತ್ಕೊಂಡು ಸಭೆ ಸ್ಥಾರಿಕೆ ಮಲ್ತೇರು. ಸಲಾಂ ಉಚ್ಚಿಲ್ ಸೊಲ್ಮೆ ಸಂದಾಯರು. ಸುದ್ದಿವಂತರಿಗೂ ಸ್ವಾಗತ. ಏನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಕಲೆ, ವಿಜ್ಞಾನ, ವಾಣಿಜ್ಯ ಬೊಕ್ಕ ಆಡಳಿತಾತ್ಮಕ ಕಾಲೇಜ್ ವಿದ್ಯಾರ್ಥಿಗಳ ರಾಷ್ಟ್ರೀಯ ಸೇವಾ ಯೋಜನೆದ ವಾರ್ಷಿಕ ವಿಶೇಷ ಶಿಬಿರ ಪಾವೂರು ಗಾಡಿಗದ್ದೆ ಸರ್ಕಾರಿ ಶಾಲೆದ ಅಟನೆ ಮಲ್ದಿದ್ದು ಶನಿವಾರ ಮುಗಿತಾಲಾಂಡು. ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆದ ನಿರೆಂಡು ಏನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಕಲಾ, ವಿಜ್ಞಾನ, ವಾಣಿಜ್ಯ ಬೊಕ್ಕ ಆಡಳಿತಾತ್ಮಕ ಕಾಲೇಜದ ರಾಷ್ಟ್ರೀಯ ಸೇವಾ ಯೋಜನೆದ ವಿದ್ಯಾರ್ಥಿಗಳ ವಾರ್ಷಿಕ ವಿಶೇಷ ಶಿಬಿರನ್ನು ಪಾವೂರು ಗಾಡಿಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ಅಟನೆ ಮಲ್ದಿದ್ದೇರು. ಕರಿ ಸೋಮವಾರ ಉದಿಪನಾಯನ ಒಂಜುವಾರ ನಡತಿನ ಶಿಬಿರದ ಮುಗಿತಾರ ಲೇಸು ಶನಿವಾರ ಕಾಂಡ ನಡೆದರು. ಪಾವೂರು ಗಾಡಿಗದ್ದೆ ಸರ್ಕಾರಿ ಶಾಲೆದ ಮುಖ್ಯೋಪಾಧ್ಯಾಯರು ಅಬ್ದುಲ್ ಮಜೀದ್ ಎಂಪಾತಿರೊಂದು ವಿದ್ಯಾರ್ಥಿಗಳಿಗೆ ಇಂದೊಂಜಿ
ಮರಪಂದಿನಂಚಿನ ಅನುಭವ. ಈ ಅನುಭವ ಆಕ್ಲೆನ ಬದುಕು ಪೂರ್ತಿ ಉಪ್ಪಡು ಆಕ್ಲೆನ ಒಂಜಿ ವಾರ ಬೇಲೆ ಶಾಲೆಗ್ಲ ದಿಂಜ ಪ್ರಯೋಜನ ಆತನ ಪಂಡದ ಮುಗಿತರದ ಪಾತ್ರ ಪಂಡಿರು. ಯಾವುದೇ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಈ ಒಂದು ಕ್ಯಾಂಪಲ್ಲಿ ಖಂಡಿತ ಸಿಗ್ತದೆ. ಇದು ಎಲ್ಲರಿಗೂ ಸಿಗ್ಲಿಕ್ಕಿಲ್ಲ. ಕೆಲವರು ಮಾರನೇ ದಿವಸ ಕೆಲವು ವಿದ್ಯಾರ್ಥಿಗಳು ಸರ್ ಕಳಿಸಿಕೊಟ್ಟಿದ್ದಾರೆ, ವಾಪಸ್ ಹೋಗಿದ್ದಾರೆ. ಅಂದ್ರೆ ಇಲ್ಲಿಯ ಪರಿಸ್ಥಿತಿಯನ್ನು ಅವರಿಗೆ ನಿಭಾಯಿಸಲಿಕ್ಕೆ ಆಗದಿದ್ದವರು. ನಿಜವಾಗಿ ಇಲ್ಲಿ ಉಳಿದವರೇ ಭಾಗ್ಯವಂತರು ಅಂತ ಹೇಳಿ ನಾವು ಹೇಳಲಿಕ್ಕೆ ಖುಷಿ ಪಡ್ತೇವೆ. ನಾವು ನೋಡಿದ ಹಾಗೆ ಇಲ್ಲಿ ಹತ್ತಿರದಲ್ಲಿ, ಶಾಲೆ ಹತ್ತಿರದಲ್ಲಿ ಯಾವುದೇ ಅಂಗಡಿಗಳಿಲ್ಲ, ಹೋಟೆಲುಗಳಿಲ್ಲ. ನಿಮಗೆ ಬೇಕಾದಂತಹ ಸೌಲಭ್ಯಗಳು ಸಿಗುವಂತಹ ಒಂದು ಸೌಕರ್ಯ ಇಲ್ಲಿ ಇಲ್ಲ. ನಮ್ಮ ಶಾಲೆ ಮಕ್ಕಳೇ ಒಂದೆರಡು ಹೆಜ್ಜೆ ಹೋಗ್ಲಿಕ್ಕೆ, ಮನೆಯಿಂದ ಶಾಲೆ ಬರಲಿಕ್ಕೆ ಅಥವಾ ಶಾಲೆಗೆ ಹೋಗ್ಲಿಕ್ಕೆ ಬಸ್ಸನ್ನು ಕಾಯ್ತಾ ಇರ್ತಾರೆ, ರಿಕ್ಷಾವನ್ನು ನೋಡ್ತಾ ಇದ್ದಾರೆ, ಅಥವಾ ಬೇರೆಯವರ ವೆಹಿಕಲ್ ಅನ್ನು ಅನುಸರಿಸಲಿಕ್ಕೆ ನೋಡ್ತಾ ಇದ್ದಾರೆ. ಅಂದ್ರೆ ಈಗ ನಡೀಲಿಕ್ಕೆ ಬೇಡ ಅಂತ ಒಂದು ಪರಿಸ್ಥಿತಿ ಬಂದಿದೆ ಮಕ್ಕಳಿಗೆ. ಅದರಲ್ಲೂ ಈ ಕಾಲೇಜಿನ ವಿದ್ಯಾರ್ಥಿಗಳಾದ ನೀವು, ನಾನು ನೋಡಿದ್ದೇನೆ, ನಿಮಗೆ ಅಗತ್ಯವಿರುವಂತಹ ವಸ್ತುಗಳನ್ನು ತರಲಿಕ್ಕೆ, ಅದೇ ರೀತಿ ಮಸೀದಿಗೆ ಹೋಗ್ಲಿಕ್ಕೆ ದಿವಸಕ್ಕೆ ಒಂದೆರಡು ಸಲ ಹೋಗಿ ನೀವೇ ಹೋಗಿಕೊಂಡು ಮೇಲೆ ಹೋಗಿ ಬರ್ತಾ ಇದ್ದೀರಿ. ಸ್ಥಳೀಯ ಹಿರಿಯರು ಶಂಕರಾನಂದ ಎನ್ ಇನವಳ್ಳಿ ಮಲ್ಲಬಿನಿರಾದ ಪಾಲ್ಪಡೆದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಅನುಭವ ನಮಗೆ ಜೀವನಿಗೆ ಒಂದು ದಾರಿದೀಪವಾಗುತ್ತದೆ. ಈ NSS ಕ್ಯಾಂಪಿನಿಂದ ನಿಮಗೆ ಆ ಜೀವನಾನುಭವವನ್ನು ಲಭಿಸಿ ಭಾವಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನಗೆ ಕ್ಯಾಂಪ್ ಒಂದು 10 ದಿನ ಮೊದಲು ಹೇಳಿದರು ನಮ್ಮ ದಿವಾಕರ್ ಬಚ್ಚನಾಡಿಯವರು. ನಮ್ಮ ದಿವಾಕರ್ ಬಚ್ಚನಾಡಿಯವರು ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಜನ, ಸೃಜನಶೀಲತೆ ಮತ್ತೊಂದು ಕ್ರಿಯಾಶೀಲ ಒಂದು ವ್ಯಕ್ತಿತ್ವ. ಯಾಕೆಂದ್ರೆ ಅವರು ಇಲ್ಲಿಯೇ ಕ್ಯಾಂಪ್ ಮಾಡಿ, ನಮ್ಮ ಹೈಸ್ಕೂಲ್ನಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು, ಅಲ್ಲಿ ಸಹ ಹಾಗೆ ಒಂದು ಶಾಶ್ವತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸಹ ನೋಡುವಾಗ ಹಾಗೆ ಕೇವಲ ನಾಮಕಾವಸ್ಥೆಗೆ ಒಂದು ಕ್ಯಾಂಪ್ ಮಾಡಲಿಲ್ಲ, ಒಂದು ನೋಡುವಾಗ ಒಂದು ಖುಷಿ ಕೊಡುವಂತಹ ಅನುಭವವನ್ನು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸುರೇಶ್ ಪೂಜಾರಿ ಗುರ್ಕಾರ್ಮಣಿ ವಹಿಸುತ್ತಿದ್ದರು. ಆಮೇಲೆ ಎಲ್ಲ ಈ ಏನು ಪಾಶ್ಚಾತ್ಯ ಸಂಸ್ಕೃತಿಯು ಬಂತು, ವಲಸೆ ಹೋಗುವ ಪ್ರಮೇಯ ಬಂದ ಕಾರಣ ಈಗಿನ ಈ ಹಳ್ಳಿ ಪ್ರದೇಶಗಳೆಲ್ಲ ಕುಗ್ರಾಮದತ್ತ ಹೋಗುವಂತ ಒಂದು ಪರಿಸ್ಥಿತಿ. ಈ ತಳಮಟ್ಟದಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ದೂರದ ಊರಿಗೆ ಹೋಗಿ ಯಾವಾಗಾದ್ರೂ ಬಂದರೆ ಊರೆಲ್ಲ ಹೀಗೆ ನಾವು ಇಲ್ಲಿ ಎಲ್ಲ ಕಣ್ಣು ಮುಚ್ಚಿ ಓಡಾಡ್ತಾ ಇರುವಂತ ಪ್ರದೇಶ. ಈಗೊಂದು ನಿಮ್ಮ ವಿದ್ಯಾರ್ಥಿನಿಯವರು ಹೇಳಿದ್ರು ತುಂಬಾ ಪ್ರಕೃತಿಮಯ ಆಗಿದೆ. ಹೌದು, ಒಳ್ಳೆಯ ಗಾಳಿ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಇಂಥ ಎಲ್ಲ ಪರಿಸ್ಥಿತಿ, ನಾವು ಇಲ್ಲಿ ಆಟ ಆಡ್ಲಿಕ್ಕೆ ಬಿಡುವಾಗ 4 ಗಂಟೆ ನಮಗೆ ಕಾರ್ಯಾನುಭವ ಅಂತ ಒಂದು ಪ್ರೇರಣೆ ಇತ್ತು. ಆ ಸಮಯದಲ್ಲಿ ನಾವು ವಿದ್ಯಾರ್ಥಿಗಳಿರುವಾಗ ನಮಗೆ ಜೀವನದ ಮೌಲ್ಯ, ಈ NSS ಕ್ಯಾಂಪ್ ಎಲ್ಲ ನಮಗೆ ಅದರ ಪರಿಜ್ಞಾನ ಇರಲಿಲ್ಲ. ನೀವು ತುಂಬಾ ಶಿಸ್ತಿನಿಂದ ಮಾಡಿದ್ದೀರಾ, ನಿಮಗೆಲ್ಲ ಇದು ಅನಿವಾರ್ಯ. ಈ ಹಳ್ಳಿ ಪ್ರದೇಶದಲ್ಲಿ ಬಂದದ್ದು ನಿಮಗೆ ಒಂದು ಅವಕಾಶ. ಆದರೆ ಎಷ್ಟೇ ಪ್ರತಿಕೂಲ ಹವಾಮಾನ ಬಂದರೂ, ಪ್ರತಿಕೂಲ ಪರಿಣಾಮ ಬಂದರೂ, ತಾವು ಕೆಲವು ವಿದ್ಯಾರ್ಥಿಗಳು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆದರೆ ನೀವೆಲ್ಲರೂ ಧೈರ್ಯವಂತರಾಗಿ ಇಲ್ಲಿ ನಮ್ಮನ್ನು ಗಡಿಯಲ್ಲಿ ಕಾಯುವ ಯೋಧರಾಗಿ ನೀವು ಎಲ್ಲವನ್ನು ಸಹಿಸಿ ಇಷ್ಟರ ತನಕ ಈ ಕಾರ್ಯಕ್ರಮವನ್ನು ಇಲ್ಲಿ ತನಕ ಇದ್ದೀರಂದ್ರೆ ತುಂಬಾ ಸಂತೋಷ. ನೀವು ಇನ್ನು ಮುಂದೆಯೂ ನಿಮ್ಮ ಶೈಕ್ಷಣಿಕವಾಗಿ ಆಗಲಿ ನಿಮ್ಮ ಮುಂದಿನ ಭವಿಷ್ಯ ತುಂಬಾ ಉಜ್ವಲವಾಗಲಿ ಎಂದು ಆಶಿಸುತ್ತೇವೆ. ನಮ್ಮ ಶಾಲೆಯ ಪರವಾಗಿ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನಗೆ ಈ ಸಂದರ್ಭದಲ್ಲಿ ಈ ಶಾಲೆಯ SDMC ಅಧ್ಯಕ್ಷನಾಗಿ ಆಯ್ಕೆಯಾಗಿ ನಮಗೆ ಹೊಸಕೂರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ, ಪಾವೂರು ಗ್ರಾಮ ಪಂಚಾಯತ್ ಸ್ಥಳೀಯ ಸದಸ್ಯರು ರಿಯಾಜ್ ಅಹಮದ್ ಪಾವೂರು, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಪಾಲ್ಪಡೆದು ಶುಭ ಹಾರೈಸಿದರು. ಶಿಬಿರದ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ದಿನಕರ್ ಪಿ ಶಿಬಿರಗ ಸಹಕಾರ ಕೊರ್ನಕ್ಲಿಗೆ ಸೊಲ್ಮೆ ತಂದಾಯರು. ಶಿಬಿರಾಧಿಕಾರಿ ಡಾಕ್ಟರ್ ಹರ್ಷರಾಜ್, ಶಿಬಿರದ ಘಟಕ ನಾಯಕಿ ತೈಮೂರ್ ಸುಲ್ತಾನ್, ನಾಯಕಿ ತಾಸಿನಿಯಸ್ ಕಾರ್ಯಕ್ರಮದ ಮುತಾಲಿಗಿಡಿದ್ದೇರು. ಶಿಬಿರಾರ್ಥಿ ಕಾಜಲ್ ಸಭೆ ಸುಧಾರಿಕೆ ಮಾಡ್ತೇರು. ವಿನಂತ್ ಸಭೆ ನೆತ್ಕೊಂಡೇರು. ಸುದ್ದಿಗೊಂಚಲದ ಸ್ವಾಗತ. ಕೋಟಿಕಾರ್ ಮಾಡೂರು ಸತ್ಯನಾರಾಯಣ ನಗರದ ವಿಶ್ವಭಾರತದ ನಿರೆಂಡು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಮುತಾಲಿಕೆಡು ಪಾಕಶಾಲೆ ಉದ್ಘಾಟನದ ಅಂಗವಾದ ಶನಿವಾರ ಕಾಂಡೆ ಗಣಹೋಮದ ವೈದಿಕ ವಿಧಿಗಳು ನಡೆದವು. ಕೋಟಿಕಾರ್ ಮಾಡೂರು ಸತ್ಯನಾರಾಯಣ ನಗರ ವಿಶ್ವಭಾರತದ ನಿರೆಂಡು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿದ ಮುತಾಲಿಕೆಡು 37ನೇ ವರ್ಷದ
ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಬೊಕ್ಕ ಪಾಕಶಾಲೆ ಉದ್ಘಾಟನೆ ಅಂಗವಾದ ಶನಿವಾರ ಕಂಡೆ ಘನಹೋಮದ ವೈದಿಕ ವಿಧಿಗಳು ಕೋಟಿಕಾರ್ದ ಶ್ರೀಕಾಂತ್ ಭಟ್ರೇನ ಪೌರಾಹಿತ್ಯರು ನಡೆತಂಡು. महागणपते नमः। ओम गणानां त्वा गणपतिं हवामहे कविं कवीनापवित्रवत्तमं ज्येष्ठराजं ब्रह्मणां ब्रह्मणस्पदान कृण्णन्नोति विद्वेकोटनक्षत्रकलाति महागणपतये नमः। प्रार्थनां समर्पयामि। ओम गणानां त्वा गणपतिं हवामहे कविं कवीनापवित्रवत्तमं ज्येष्ठराजं ब्रह्मणां ब्रह्मणस्पदान कृण्णन्नोति विद्वेकोटनक्षत्रकलाति महागणपतये नमः। ओम गणपतये नमः। ओम गणानां त्वा गणपतिं हवामहे कविं कवीनापवित्रवत्तमं ज्येष्ठराजं ब्रह्मणां ब्रह्मणस्पदान कृण्णन्नोति विद्वेकोटनक्षत्रकलाति महागणपतये नमः। ओम गणानां त्वा गणपतिं हवामहे कविं कवीनापवित्रवत्तमं ज्येष्ठराजं ब्रह्मणां ब्रह्मणस्पदान कृण्णन्नोति विद्वेकोटनक्षत्रकलाति महागणपतये नमः। विष्णुवत्तमं ज्येष्ठराजं ब्रह्मणां ब्रह्मणस्पदान कृण्णन्नोति विद्वेकोटनक्षत्रकलाति गणपतये नमः। ओम गणानां त्वा गणपतिं हवामहे कविं कवीनापवित्रवत्तमं ज्येष्ठराजं ब्रह्मणां ब्रह्मणस्पदान कृण्णन्नोति विद्वेकोटनक्षत्रकलाति महागणपतये नमः। ओम श्रीमानजमाने स्वाहा। एकदन्ताय विद्महे वक्रतुण्डाय धीमहि तन्नो प्रचोदयात्। यमानकुटुम्बं पालय पालय महागणपति कल्पोक्तफलवरदो भव। महाब्रह्मणस्पदान कृण्णन्नोति विद्वेकोटनक्षत्रकलाति महागणपतये नमः। ओम गणानां त्वा गणपतिं हवामहे कविं कवीनापवित्रवत्तमं ज्येष्ठराजं ब्रह्मणां ब्रह्मणस्पदान कृण्णन्नोति विद्वेकोटनक्षत्रकलाति महागणपतये नमः। ओम गणानां त्वा गणपतिं हवामहे कविं कवीनापवित्रवत्तमं ज्येष्ठराजं ब्रह्मणां विद्महे वक्रतुण्डाय धीमहि तन्नो दन्ति प्रचोदयात्। एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। गौरीपुत्र विनायकं भक्तावासं करे नित्यं आयुष्मानां वर्धये। ಗಣಪತಿ ಯಾಗದಲ್ಲಿ ದೂರ್ವೆಯನ್ನು ಸಮರ್ಪಣೆ ಮಾಡಿದರೆ ಆಯಸ್ಸು, ಆರೋಗ್ಯ, ಜ್ಞಾನ, ಸಂಪತ್ತು ಅದೇ ರೀತಿಯಾಗಿ ನಮ್ಮ ಅಭೀಷ್ಟವರು ಕೊಡ್ತಾನೆ. ಇದೇ ಕ್ಷೇತ್ರದಲ್ಲಿ ಮಾಡಿದಂತಹ ಗಣಯಾಗದಿಂದ ಮಹಾಗಣಪತಿ ಸಂಪ್ರೀತಿ ಹೊಂದಿ ನಿತ್ಯ ನಿರಂತರವಾಗಿ ಮನೆಯ ಇದರಲ್ಲಿ ಮಂದಿರದಲ್ಲಿ ಅನ್ನದಾನ ಸತ್ಕರ್ಮ ನಡೆದು ಈ ಕ್ಷೇತ್ರ ಒಳಗೆ ಬಂದ ಭಕ್ತರ ಅಭೀಷ್ಟವನ್ನು ಆ ಮಹಾಗಣಪತಿಯು हुताशनं सुवर्ण वर्ण मनलं समिध्वं विश्वतोमुखं गंगे च यमुने चैव गोदावरी सरस्वती नर्मदे सिंधु कावेरी जलेस्मिन् सन्निधिं कुरु। पूजांते देव प्रसन्न पूजयಂತೆ ಕಾಲ ಎಂಬುದು ಭಗವಂತನ ಪ್ರಸನ್ನ ಕಾಲ. ಆ ಪ್ರಸನ್ನ ಕಾಲದಲ್ಲಿ ನಾವು ಯಾಚನೆಯನ್ನು ಮಾಡಿದರೆ, ಪ್ರಾರ್ಥನೆಯನ್ನು ಮಾಡಿದರೆ ಆವಾಗ ನಮಗೆ ಬೇಕಾದಂತಹ ಫಲವನ್ನು ಭಗವಂತ ಕೊಡ್ತಾನೆ. ಶಾಸ್ತ್ರ ಸೃಷ್ಟಿಕಾ ಮಧ್ಯ ಅಗ್ನಿ ಘನಹೋಮದ ವೈದಿಕ ವಿಧಿಗಳು ನಡೆದದು ಸಂಪ್ರದಾಯ ಪ್ರಕಾರವಾದ ಪೇರು ಬೆಚ್ಚ ಮಲ್ಪುನ ಕಾರ್ಯಕ್ರಮ ನಡೆತಂಡು.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ಪ್ರಾರ್ಥದ ಪ್ರಿಯ ವೇದಾಸು ಅಯನೇ ದೇವರಾಯನೇ ದುರ್ವಾಹರೋಹಂತಸ್ಮಿನಿ ನಾಗೇಶಣ್ಣ ಈಗ ಒಂದು ರಜೆ ಇದೆಯಲ್ಲ ನಮ್ಮ ಈಶಾನ್ಯ ಮಲೆ ಉಂಟು ಇಟ್ಟೆ ಮಾಡೂರು ವಿಶ್ವಭಾರತಿದ ಅಧ್ಯಕ್ಷರು ಬೊಕ್ಕ ಟ್ರಸ್ಟಿಲು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಬೊಕ್ಕ ಮಾತೃಮಂಡಲಿದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಶುಕ್ರವಾರ ಬಯ್ಯಗ್ ಕುಂಜತ್ತೂರು ಶ್ರೀ ಶಿವಶಕ್ತಿ ಸೀತಾರಾಮ ಭಜನಾ ಮಂಡಳಿದ ಭಕ್ತವೃಂದದಕ್ಲು ಆಜ್ಪತ್ತೇಳನೇ ದಿನದ ಸಂಧ್ಯಾ ಭಜನ ಸೇವೆ ನಡಪಾತ್ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಶುಕ್ರವಾರ 27ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು. ಶ್ರೀಮತಿ ಶಾಲಿನಿ ಬೊಕ್ಕ ಗಣೇಶ್ ಅಂಚನ್ ಕುಂಪಲ, ಶ್ರೀಮತಿ ಪ್ರಮೀಲಾ ಬೊಕ್ಕ ಪ್ರವೀಣ್ ಎಸ್ ಪ್ರಥಮ್ ಪ್ರಣಮ್, ಶ್ರೀಮತಿ ದೀಪಿಕಾ ಬೊಕ್ಕ ಸಂತೋಷ್, ಮಾಸ್ಟರ್ ದಿಶಾಂತ್ ಚಪ್ಪಿನಮೊಗರು, ರಾಧಾಕೃಷ್ಣ ಉಜ್ಜೋಡಿ, ಶ್ರೀಮತಿ ರಜನಿ ಹರೀಶ್ ಕುಂಪಲ, ಶ್ರೀಮತಿ ರಾಜೀವಿ ಕುಜುಮಗದ್ದೆ ಕುಂಪಲ, ಶಿವಪ್ರಸಾದ್ ಕುಜುಮಗದ್ದೆ, ಶ್ರೀಮತಿ ರೇಖಾ ಬೊಕ್ಕ ಚಂದ್ರಹಾಸ ಮೂರುಕಟ್ಟೆ ಕುಂಪಲ ತುಡರ್ ಬೆಳಗಾದು 27ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಶಿವಪುರ ಕುಂಪಲ ಅಷ್ಟಬಂಧ ಬ್ರಹ್ಮೋತ್ಸವದ ಮುಕ್ತ ನಿಮ್ಮ ದಿನದ ಸಂಧ್ಯಾ ಹರಿನಾಮ ಕೀರ್ತನೆ ಬ್ರಹ್ಮಕಲಶೋತ್ಸವದ ಅನುವಾದ ನಡಪನ ಚಿಂತನ ಈ ಪುಣ್ಯ ಸೇವಾ ಕಜ್ಜದ ಅಜಿಪತ್ತ 7ನೇ ದಿನದ ಇವಜಿ ಭಜನೆ ಸೇವೆ ತುಡರ್ ಅಲ್ಲಾದ ಉದ್ದೀಪನ ಮಂಪನ ಚಿಂತನ ವೇಳೆಗಳಿಂದ ನಮ್ಮಲ್ಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ನೆತ್ತ ಒಂಜಿ ಪುಣ್ಯ ಕಜ್ಜಗು ನಮ್ಮ ಮಾತೆಲ್ಲ ಸಾಕ್ಯಾದುಲ್ಲ ಬನ್ನಿರೆ ನಮಗೂ ನಮ್ಮಲ್ಲ ಸಂಧ್ಯಾ ಭಜನೆದ ಈ ಕಜ್ಜನ್ನು ಉದ್ದೀಪನ ಮಲ್ತದ ಕೊರಿಯರೆ ನಮ್ಮ ಇನ್ನಿತ ಪಿನ್ನಾದಿಗೆದ ಪಿನ್ನೇರು ನಮ್ಮೊಟ್ಟಿಗೂ ಮಾತೆಲ್ಲ ಈ ಒತ್ತಡು ಒಟ್ಟಾದುಂಡೇರು ಸುರುಕಾದ ಶ್ರೀಮತಿ ಶಾಲಿನಿ ಶ್ರೀ ಗಣೇಶ್ ಅಂಚನ್ ಕುಂಪಲ ಅಂಚನೆ ಅರುಣ ಜೋಕುಲು ಚಾಹತ್ ಅಂಚನೆ ಆರ್ಯನ್ ಮುಕ್ಲೇನ್
7ನೇ ದಿನದ ಭಜನಾ ಸೇವೆಗೆ ತುಡರು ತರಲಾದ ಉದಿಪನ ಮಂತ್ರ ಚಿಂತನ ಮಾತ ಭಕ್ತಿರೆಲ್ಲ ಕ್ಷೇತ್ರದ ವಸತಿ ಸೋಮೇಲಿನ ಸಂದಾಯಿತ ಮತ್ತು ಶಿವಶಕ್ತಿ ಸಿದ್ದರಾಮ ಭಜನಾ ಮಂಡಳಿ ಕುಂದೂರು ಭಜನೆಗೆ ಕ್ಷೇತ್ರದ ವಸತಿ ಅನುಮತಿಸಿಕೊಳ್ಳುವುದು. ಶಿವಶಂಕರ ಸರ್ವಾತ್ಮಂ ನೀಲಕಂಠಾಯ ನಮೋಸ್ತುತೇ. ಕುಂಜತ್ತೂರು ಶ್ರೀ ಶಿವಶಕ್ತಿ ಸೀತಾರಾಮ ಭಜನಾ ಮಂಡಲದ ಭಕ್ತ ವೃಂದದಗಳು ಸಂಧ್ಯಾ ಭಜನಾ ಸೇವೆಯನ್ನು ನಡೆಪಾದು ಕೊರಿಯರು.
ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನ್ನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿಗಳಿಗೆ ತೋಂದುಪ್ಪಲೆ ಪೊಸಕುರಲ್ 24x7.